ಬೆಳ್ತಂಗಡಿಯ ಖಾಸಗಿ ಶಾಲಾ ವಿದ್ಯಾರ್ಥಿ 13 ವರ್ಷದ ಶ್ರವಣ್ ನೇಣು ಬಿಗಿದು ಆತ್ಮಹತ್ಯೆಗೈದ ಘಟನೆ ನಡೆದಿದೆ. ಬೆಳ್ತಂಗಡಿ ತಾಲೂಕು ತಣ್ಣೀರುಪಂತ ಗ್ರಾಮದ ನಿವಾಸಿ ಡೊಂಬಯ್ಯಗೌಡ ಎಂಬುವರ ಪುತ್ರ ಶ್ರವಣ್ 7ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು, ಮಂಗಳವಾರ ರಾತ್ರಿ ತನ್ನ ಚಿಕ್ಕಮ್ಮನ ಮನೆಯಿಂದ ಕೊಡಲ್ಪಟ್ಟ ಕೋಳಿ ಸಾರಿನೊಂದಿಗೆ ಊಟ ಮಾಡಿ ತಾಯಿಯೊಂದಿಗೆ ಮಲಗಿದ್ದ. ತಾಯಿ ನಿದ್ರೆ ಮಾಡಿದ ಬಳಿಕ ಆತ ರೋಪ್ ಅನ್ನು ಉಪಯೋಗಿಸಿ ಮನೆಯೊಳಗಿನ ಫ್ಯಾನ್ಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಉಳಿದಿದ್ದಂತಹ ಕೋಳಿ ಸಾರನ್ನ ಮರುದಿನ ಬೆಳಗಿನ ಊಟಕ್ಕಾಗಿ ಇರಿಸಬೇಕೆಂದು ಸೂಚಿಸಿದ್ದ. ಈತ ಬುಧವಾರ ಬೆಳಗಿನ ಪೂಜೆಗಾಗಿ ರಾತ್ರಿಯೇ ಹೂವಿನ ಮೊಗ್ಗನ್ನು ಸಂಗ್ರಹಿಸಿಟ್ಟಿದ್ದ ಎನ್ನಲಾಗಿದೆ. ಶಾಲೆಯಲ್ಲಿಯೂ ಕೂಡ ಸಹಪಾಠಿಯೊಂದಿಗೆ ಸಂತಸವಾಗಿಯೇ ಇದ್ದ ಎಂದು ತಿಳಿದು ಬಂದಿದೆ. ಆತ್ಮಹತ್ಯೆಗೆ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಮೃತನ ಗೌರವಾರ್ಥ ಆತ ಕಲಿಯುತ್ತಿದ್ದ ವಿದ್ಯಾಲಯದಲ್ಲಿ ಮೌನ ಪ್ರಾರ್ಥನೆಯೊಂದಿಗೆ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು.